ನನ್ನನ್ನು ಉಚ್ಚಾಟಿಸುವ ಮೂಲಕ ನನ್ನ ಪಕ್ಷದ ಚಟುವಟಿಕೆಗಳಿಂದ ನನ್ನನ್ನು ದೂರ ಇಟ್ಟಿರಬಹುದು ಬಿಟ್ಟರೆ ನನ್ನ ರಕ್ತದಲ್ಲಿರುವಂಥ BJPಯನ್ನು ಯಾರಿಂದಲೂ ಅದನ್ನು ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪಕ್ಷಕ್ಕೆ ಮುಜುಗರ ಆಗುವ ರೀತಿಯಲ್ಲಿ ಕೂಡ ನಾವು ಮಾತಾಡಲಿಲ್ಲ. ಇನ್ನು ಮುಂದಕ್ಕೆ ಕೂಡ ನಾವು ಯಾವುದೇ ಪಕ್ಷಕ್ಕೆ ಮುಜುಗರ ಆಗುವ ರೀತಿಯಲ್ಲಿ ನಾವು ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡೋದಿಲ್ಲ. ನಾನು ಈ ಮೊದಲು BJP, ಇನ್ನು ಕೂಡ ನಾವು BJPಯಾಗಿಯೇ ಇರ್ತೇನೆ. SDP ಸದಸ್ಯ ನನ್ನನ್ನೇ ಟಾರ್ಗೆಟ್ ಮಾಡಿದ್ದು ಬಿಟ್ಟರೆ ನಾವು ಯಾವುದೇ ರೀತಿಯಾದಂಥ ಅವರ ಹೊಂದಾಣಿಕೆ ರಾಜಕೀಯವನ್ನು ಮಾಡಲೂ ಇಲ್ಲ, ಮಾಡುವುದಿಲ್ಲ. ನಾನು ಬಡವರ ಪರವಾಗಿ ಇರುವಂಥ ವ್ಯಕ್ತಿ. ಆದ್ದರಿಂದ ನಾನು ಮುಂದಿನ ದಿನಗಳಲ್ಲಿ ಕೂಡ ಬಡವರ ಪರವಾಗಿಯೇ ನಾನು ಧ್ವನಿ ಎತ್ತೇನೆ. ನಾನು ಈ ಮೊದಲು ಭಾರತೀಯ ಜನತಾ ಪಾರ್ಟಿ, ಇನ್ನು ಮುಂದಕ್ಕೆ ಕೂಡ ನಾನು ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತದ ಅಡಿಯಲ್ಲೇ ನಾನು ಕೆಲಸ ಮಾಡಿದ್ದೇನೆ. ಪಕ್ಷದ ಅಭ್ಯರ್ಥಿಗಳು ಜಯಗಳಿಸುವ ರೀತಿಯಲ್ಲಿ ನಾನು ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ನನಗೆ ಅದರಲ್ಲಿ ನನಗೆ ಹೆಮ್ಮೆ ಇದೆ. ಭಾರತೀಯ ಜನತಾ ಪಾರ್ಟಿಯಿಂದ ಶಿಸ್ತು ಕ್ರಮ ಅಂತೇಳಿ SDP ಜೊತೆ ಸೇರಿ ಪ್ರತಿಭಟನೆ ಮಾಡಿದ್ದಕ್ಕೆ ಶಿಸ್ತು ಕ್ರಮ ಅಂತೇಳಿ ನನಗೆ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ್ದು. ನಮ್ಮ ಪ್ರತಿ ಸಾಮಾನ್ಯ ಸಭೆಯಲ್ಲಿ ಕೂಡ ಹೊಸಕೂರಲ್ಲಿ ಅಲ್ಲಿ ಮಾಧ್ಯಮ ಇರ್ತಿತ್ತು. ಯಾಕೆಂತ ಹೇಳಿದರೆ ನಾನು ಯಾವುದೇ ರೀತಿಯಾಗಿ ನಾನು SDP ಸದಸ್ಯ ಜೊತೆ ಸೇರಿ ನಾನು ಪ್ರತಿಭಟನೆ ಮಾಡಿಲ್ಲ, ಮಾಡುವುದು ಕೂಡ ಇಲ್ಲ. ನಾನು SDP ಸದಸ್ಯ ಜೊತೆ ಸೇರಿಕೆ ಪ್ರತಿಭಟನೆ ಮಾಡಿಲ್ಲ ಅಂತ ಹೇಳಿದ್ದಕ್ಕೆ ಸಾಕ್ಷಿ ಯಾರು ಅಂತ ಹೇಳಿದ್ರೆ ಹೊಸಕೂರಲ್ಲಿ ಕೂಡ ಒಂದು ಸಾಕ್ಷಿ. ಆದ್ದರಿಂದ ಯಾಕೆ ಹೀಗೆ ಆಯಿತು? ನಮ್ಮ ಪಕ್ಷದ ಮುಖಂಡರಿಗೆ ತಪ್ಪು ಅರ್ಥೈಸುವಿಕೆಯಿಂದ ಈ ರೀತಿ ಆಗಿರಬೇಕು. ಅವರನ್ನು ಮನದಟ್ಟು ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾನು ಮುಂದಿನ ದಿನಗಳಲ್ಲಿ ನಾನು ಮಾಡ್ತೇನೆ. ಮತ್ತು ನಾನು ಇದರ ಬಗ್ಗೆ ಜಿಲ್ಲಾಧ್ಯಕ್ಷರಾದಂಥ ಸನ್ಮಾನ್ಯ ಸತೀಶ್ ಕುಂಪಲ್ರವರನ್ನು ಕೂಡ ನಾನು ಮನೆಗೆ ಹೋಗಿ ಸಂಪರ್ಕ ಮಾಡಿದ್ದೇನೆ. ಇನ್ನು ಕೂಡ ನಾನು ಅವರನ್ನು ಸಂಪರ್ಕ ಮಾಡಿ ಅವರಿಗೆ ಇದರ ಬಗ್ಗೆ ಮನವರಿಕೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾನು ಮಾಡ್ತೇನೆ. ಮತ್ತು ಯಾವುದೇ ಕಾರ್ಯಕ್ಕೂ ನನ್ನನ್ನು ಉಚ್ಚಾಟಿಸುವ ಮೂಲಕ ನನ್ನ ಪಕ್ಷದ ಚಟುವಟಿಕೆಗಳಿಂದ ನನ್ನನ್ನು ದೂರ ಇಟ್ಟಿರಬಹುದು ಬಿಟ್ಟರೆ ನನ್ನ ರಕ್ತದಲ್ಲಿರುವಂಥ BJPಯನ್ನು ಯಾರಿಂದಲೂ ಅದನ್ನು ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಈ ಮೊದಲು ಭಾರತೀಯ ಜನತಾ ಪಾರ್ಟಿ, ಇನ್ನು ಮುಂದಕ್ಕೆ ಕೂಡ ನಾನು ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತದ ಅಡಿಯಲ್ಲೇ ನಾನು ಕೆಲಸ ಮಾಡಿದ್ದೇನೆ. ನನಗೆ ಇನ್ನೊಂದು ಏನು ಹೆಮ್ಮೆ ಇದೆ ಅಂತ ಹೇಳಿದ್ರೆ, ನನಗೆ ಕಳೆದ ಈ 2 ದಶಕಗಳಿಂದ ನಾನು ಪಕ್ಷದ ಅನೇಕ ಜವಾಬ್ದಾರಿಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ಗ್ರಾಮದ ಅಧ್ಯಕ್ಷನಾಗಿರ್ಬೋದು, ಅಥವಾ ಮಂಡಲದ ಯುವ ಮೋರ್ಚಾದ ಕಾರ್ಯದರ್ಶಿಯಾಗಿ, ಮಂಗಳೂರು ಮಂಡಲದ ಯುವ ಮೋರ್ಚಾ ಅಧ್ಯಕ್ಷನಾಗಿ, ಅದೇ ರೀತಿ ನನ್ನ ಮಂಗಳೂರು ಮಂಡಲದ ಕಾರ್ಯದರ್ಶಿಯಾಗಿ, ಮಂಗಳೂರು ಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿ, ಹೀಗೆ ಅನೇಕ ರೀತಿಯ ಜವಾಬ್ದಾರಿಗಳನ್ನು ತೆಗೆದು ನಾನು ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಅದರ ಜೊತೆಗೆ ಚುನಾವಣೆ ಸಂದರ್ಭದಲ್ಲಿ ನನಗೆ ಕೂಡ ಕೊಟ್ಟಂಥ ಜವಾಬ್ದಾರಿಯನ್ನು ಚಾಚು ತಪ್ಪದೆ ನಾನು ಮಾಡಿ ಕೆಲವೊಂದು ಭಾಗದಲ್ಲಿ ನನಗೆ ಪಕ್ಷದ ಅಭ್ಯರ್ಥಿಗಳು ಜಯಗಳಿಸುವ ರೀತಿಯಲ್ಲಿ ನಾನು ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ನನಗೆ ಅದರಲ್ಲಿ ನನಗೆ ಹೆಮ್ಮೆ ಇದೆ. ಅದರಿಂದ ನನಗೆ ಈವರೆಗೆ ನನಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ದಕ್ಕೆ ಹೆಮ್ಮೆ ಇದೆ, ಖುಷಿ ಇದೆ. ಇನ್ನೊಂದು ಏನು ವಿಚಾರ ಅಂತ ಹೇಳಿದರೆ, ನಾನು ಬಡವರ ಪರವಾಗಿ ಬಡವರಿಗೆ ನಿವೇಶನಗಳನ್ನು ನೀಡಬೇಕು, ಅವರಿಗೆ ಕಳೆದ 15 ವರ್ಷಗಳಿಂದ ನನಗೆ ನಿವೇಶನಗಳು ಇಲ್ಲ ಅಂತೇಳಿ ಈ ರೀತಿಯಂಥ ಅನೇಕ ನನಗೆ ಜನರು ಬಂದು ಮಾತಾಡ್ತಿದ್ರು. ಮೊನ್ನೆ ನನಗೆ ಒಂದು ವೃದ್ಧ ಮಹಿಳೆ ಬಂದು ನನಗೆ ಈ ಸಲ ಆದರೂ ನನಗೆ ನಿವೇಶನ ಸಿಗ್ಬಹುದಾ, ನನಗೆ ಸಾಯುವುದರ ಒಳಗಡೆ ನನಗೆ ಒಂದು ನಮ್ಮ ಸ್ವಂತ ಮನೆಯಲ್ಲಿ ಕೂತ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ನನಗೆ ಮಾತಾಡಿದರು. ಅದಕ್ಕೆ ನಾನು ನನ್ನ ಪ್ರಯತ್ನ ಮಾಡ್ತೇನೆ ಅಂತೇಳಿ ಅವರಿಗೆ ಭರವಸೆ ಕೊಟ್ಟಿದ್ದೆ. ನಾನು ಅವರ ಭಾವನೆಗಳಿಗೆ ಬೇಕಾಗಿ ನಾನು ಈ ರೀತಿ ಮಾಡಿದ್ದೇನೆ ಬಿಟ್ಟರೆ ಯಾವುದೇ ರೀತಿಯಾದಂಥ ಪಕ್ಷಕ್ಕೆ ಮುಜುಗರ ತರಬೇಕು ಅನ್ನೋ ರೀತಿಯಲ್ಲಿ ನಾನು ಮಾತಾಡಲಿಲ್ಲ. ಇನ್ನು ಕೂಡ ನಾನು ಅದೇ ರೀತಿ ಪಕ್ಷಕ್ಕೆ ಮುಜುಗರ ಆಗಬೇಕು ಅಂತೇಳಿ ನಾನು ಮಾತಾಡಲಿಲ್ಲ. ಇನ್ನೊಂದು ವಿಚಾರ ನಾವು ಗಮನಿಸಬೇಕಾದ ವಿಚಾರ ಅಂತ ಹೇಳಿದ್ರೆ, ಈ SDP ಸದಸ್ಯೆ ಕಳೆದ 3-4 ತಿಂಗಳುಗಳಿಂದ ಪ್ರತಿಭಟನೆ ಮಾಡ್ತಾ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಸಾಮಾನ್ಯ ಸಭೆ ಆದ ನಂತರ SDP ಸದಸ್ಯ ನನ್ನನ್ನೇ ಟಾರ್ಗೆಟ್ ಮಾಡಿದ್ದು ಬಿಟ್ಟರೆ ನಾವು ಯಾವುದೇ ರೀತಿಯಾದಂಥ ಅವರ ಹೊಂದಾಣಿಕೆ ರಾಜಕೀಯವನ್ನು ಮಾಡಲೂ ಇಲ್ಲ, ಮಾಡುವುದಿಲ್ಲ. ನನಗೆ ಪ್ರತಿ ಸಾಮಾನ್ಯ ಸಭೆಯಲ್ಲಿ ಆ SDP ಸದಸ್ಯ ನನ್ನನ್ನೇ ಗುರಿಯಾಗಿಸಿ ಟಾರ್ಗೆಟ್ ಮಾಡಿ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದರೆ ಬಿಟ್ಟರೆ ನನಗೆ ಈ ರೀತಿ ಯಾಕೆ ತಪ್ಪು ಅರ್ಥೈಸಿದ್ದಾರೆ ನಮ್ಮ ನಾಯಕರು ಅಂತೇಳಿ ನನಗೆ ಗೊತ್ತಿಲ್ಲ. ಎಲ್ಲ ನಾಯಕರನ್ನು ನಾನು ಸಂಪರ್ಕ ಮಾಡಿ ಅವರಿಗೆ ಮನವರಿಕೆ ಆಗುವ ರೀತಿಯಲ್ಲಿ ನಾನು ಈ ಮುಂದಿನ ದಿನಗಳಲ್ಲಿ ನಾನು ಮಾಡ್ತೇನೆ. 2024 ಆಗಸ್ಟ್ ಅಂದು ನಮ್ಮ ಆಡಳಿತ ಕೋಟೆಕಾರ್ ಪಟ್ಟಣ ಪಂಚಾಯತಿಯಲ್ಲಿ ಬಂದ ನಂತರ ಈವರೆಗೆ ನಾನು ಯಾವುದೇ ರೀತಿಯಾದಂಥ ನಮ್ಮ ಆಡಳಿತದ ವಿರುದ್ಧ ಧ್ವನಿ ಎತ್ತಲಿಲ್ಲ.
ನಾನು ಪ್ರತಿ ಬಾರಿಯೂ ನಮಗೆ ಈ ಅಧಿಕಾರಿಗಳು ತೊಂದರೆ ಕೊಡ್ತಾ ಇರುವಾಗ, ನಮ್ಮ ಅಧ್ಯಕ್ಷರ ಮಾತುಗಳನ್ನು ಕೂಡ ಕೇಳದೇ ಇರುವಾಗ ನಾನು ಅಧ್ಯಕ್ಷರ ಪರವಾಗಿ ಅಧಿಕಾರಿಗಳ ವಿರುದ್ಧ ನಾನು ಪ್ರತಿಭಟನೆ ಮಾಡಿದ್ದೇನೆ ಬಿಟ್ಟರೆ ಈವರೆಗೆ ಯಾವುದೇ ರೀತಿಯಾದಂಥ ನನಗೆ ಬೇರೆ ಯಾವುದೇ ರೀತಿಯಂಥ ನಮ್ಮ ಆಡಳಿತದ ವಿರುದ್ಧ ಮಾಡಲಿಲ್ಲ. ಮೊನ್ನೆಯ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ನಾಯಕರೊಬ್ಬರು ಹೇಳಿದರು ನಮ್ಮ ಆಂತರಿಕ ವಿಚಾರ ಅಂತ ಹೇಳಿದರು. ಆದರೆ ಏನು ಆಂತರಿಕ ವಿಚಾರ ಅಂತ ನನಗೆ ಗೊತ್ತಿಲ್ಲ. ನಾನು ಮುಂದಿನ ದಿನಗಳಲ್ಲಿ ಆ ನಾಯಕರನ್ನು ಕೂಡ ನಾನು ಹೋಗಿ ಸಂಪರ್ಕ ಮಾಡಿ ಅವರನ್ನು ಕೂಡ ನಾನು ವಿಶ್ವಾಸಕ್ಕೆ ತೆಗೆದುಕೊಂಡು ತಪ್ಪಿನ ಬಗ್ಗೆ ನಾನು ಅವರಿಗೆ ಕೂಡ ನನ್ನಿಂದ ಯಾವ ರೀತಿಯಾದ ತಪ್ಪು ಆಗಲಿಲ್ಲ ಅಂತ ಮನವರಿಕೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾನು ಮುಂದಿನ ದಿನಗಳಲ್ಲಿ ನಾನು ಮಾಡ್ತೇನೆ. ಇನ್ನೊಂದು ಅದರಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕಳೆದ 1.5 ವರ್ಷಗಳಿಂದ ಪಕ್ಷ ವಿರೋಧ ಚಟುವಟಿಕೆ ಅಂತೇಳಿ ಅವರು ನನ್ನ ಬಗ್ಗೆ ಹೇಳಿದ್ದಾರೆ. ನಾನು ಅಧಿಕಾರಿಗಳ ವಿರುದ್ಧ, ಬಡವರ ಕಾಳಜಿಯಿಂದ ನಾನು ಅಧಿಕಾರಿಗಳ ವಿರುದ್ಧ ನಾನು ಪ್ರತಿಭಟನೆ ಮಾಡಿದೆ. ಅದಕ್ಕೆ ಒಂದು ಉದಾಹರಣೆ ಏನಂತ ಹೇಳಿದರೆ, ನಾನು ಎಲೆಕ್ಟ್ ಆದ ನಂತರ ಕೊಟ್ಟೆಗಾರ ಪಟ್ಟಣ ಪಂಚಾಯಿತಿಯಲ್ಲಿ ಯಾವುದೇ ಒಬ್ಬ ಬಡವ ತನ್ನ ಕೆಲಸ ಕಾರ್ಯಗಳಲ್ಲಿ ಈ ಖಾತೆ ಇರ್ಬೋದು, ಇನ್ನೊಂದು ಯಾವುದೇ ಖಾತೆಗಳನ್ನು ಇಟ್ಕೊಂಡು ಹೋದರೆ 2 ತಿಂಗಳು 3 ತಿಂಗಳು ಅಲೆದಾಡಿಸುವಂಥ ಕೆಲಸ ಕಾರ್ಯಗಳು ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರದು, ಅದನ್ನು ಸುಧಾರಣೆ ಮಾಡುವ ರೀತಿಯಲ್ಲಿ ನಾನು ಅಧಿಕಾರಿಗಳ ಗಮನಕ್ಕೆ ತಂದರೂ ಅವರು ಯಾವುದೇ ರೀತಿಯಾದಂಥ ಸ್ಪಂದನೆಯನ್ನು ಕೊಡದಿರುವಾಗ ಅದನ್ನು ಕೂಡ ನಾನು ಮಾತಾಡಿದ್ದೇನೆ. ಇನ್ನೊಂದು ಏನಂತ ಹೇಳಿದರೆ, ನನಗೆ ಪ್ರತಿ ಬಾರಿಯೂ ಈ ಗ್ರಾಮ ಲೆಕ್ಕಾಧಿಕಾರಿಯವರು ನಮ್ಮ ಸಾಮಾನ್ಯ ಸಭೆಗೆ ಗೈರಾಗಿ ನಮಗೆ ಬೇಕಾದಂಥ ಮಾಹಿತಿಯನ್ನು ಕೊಡದಿರುವಾಗ ನಾನು ಅವರನ್ನು ಪ್ರಶ್ನೆ ಮಾಡಿದ್ದೇನೆ. ಉದಾಹರಣೆಗೆ ನಮ್ಮ ಒಂದು ಮಾಡೂರಿನ ಪರಿಸರದ ಸರ್ವೆ ನಂಬರ್ ಬದಲಾವಣೆಗೆ ಕಳೆದ 2 ವರ್ಷಗಳಿಂದ ನಮ್ಮ ಇಲ್ಲಿಯ ಸ್ಥಳೀಯರು ತಾಲೂಕು ಆಫೀಸು, ಆಮೇಲೆ AC ಆಫೀಸ್ ಈ ರೀತಿಯಂತ ಅಲೆದಾಡುವಂಥ ಕೆಲಸಗಳನ್ನು ಮಾಡುವಾಗ ಅವರನ್ನು ಅಲೆದಾಡಿಸ್ತಾರೆ ಬಿಟ್ಟರೆ ಅದಕ್ಕೆ ಬೇಕಾದಂಥ ಸೂಕ್ತವಾದ ಯಾವುದೇ ರೀತಿಯಾದಂಥ ಸ್ಪಂದನೆಯನ್ನು ಕೊಡಲಿಲ್ಲ, ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ನಾವು ತಹಸೀಲ್ದಾರಿಗೆ ಒಟ್ಟು ಆ ಸರ್ವೆ ನಂಬರ್ ಬದಲಾವಣೆಗೆ ನಾವು ತಹಸೀಲ್ದಾರಿಗೆ ಕಳಿಸಿದರೆ ಅದನ್ನು AC ಆಫೀಸಿಗೆ ಕಳಿಸಿ ಅಂತ ಹೇಳೋದು. ಈ ರೀತಿಯಾದಂಥ ಉಡಾಪೆ ರೀತಿಯ ಕಾರ್ಯಗಳನ್ನು ಮಾಡುವಾಗ ಅದಕ್ಕೆ ಪೂರಕವಾಗಿ ಉತ್ತರ ಕೊಡುವಂಥ ಗ್ರಾಮ ಲೆಕ್ಕಾಧಿಕಾರಿಯವರು ಮೊನ್ನೆ ಕೂಡ ಗೈರಾಗುವಾಗ ನಾವು ಇದರ ಬಗ್ಗೆ ಮಾತಾಡಿದ್ದೇವೆ ಬಿಟ್ಟರೆ ನಾವು ಯಾವುದೇ ಆಡಳಿತದ ವಿರುದ್ಧ ನಾವು ಮಾತಾಡಲಿಲ್ಲ. ಪಕ್ಷಕ್ಕೆ ಮುಜುಗರ ಆಗುವ ರೀತಿಯಲ್ಲಿ ಕೂಡ ನಾವು ಮಾತಾಡಲಿಲ್ಲ. ಇನ್ನು ಮುಂದಕ್ಕೆ ಕೂಡ ನಾವು ಯಾವುದೇ ಪಕ್ಷಕ್ಕೆ ಮುಜುಗರ ಆಗುವ ರೀತಿಯಲ್ಲಿ ನಾವು ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡೋದಿಲ್ಲ. ನಾನು ಈ ಮೊದಲು BJP, ಇನ್ನೂ ಕೂಡ ನಾವು BJPಯಾಗಿಯೇ ಇರ್ತೇನೆ. ನನ್ನ ಉಚ್ಚಾಟನೆ ನಂತರ ಕೂಡ ನಾನು ನನ್ನ ಕೆಲಸ ಕಾರ್ಯಗಳನ್ನು ನಾನು ನಿಲ್ಲಿಸಲಿಲ್ಲ. ನನ್ನ ಮುಂದಿನ ದಿನಗಳಲ್ಲಿ ಕೂಡ ನಾನು ಬಡವರ ಪರವಾಗಿ ಎತ್ತುವಂಥ ಧ್ವನಿಯನ್ನು ನಿಲ್ಲಿಸುವುದಿಲ್ಲ ಅಂತೇಳಿ ನಾನು ಈ ಮೂಲಕ ಎಲ್ಲ ಹೇಳ್ತೇನೆ. ಯಾಕೆಂತೇಳಿ ನಾನು ಬಡವರ ಪರವಾಗಿ ಇರುವಂಥ ವ್ಯಕ್ತಿ. ಆದ್ದರಿಂದ ನಾನು ಮುಂದಿನ ದಿನಗಳಲ್ಲಿ ಕೂಡ ಬಡವರ ಪರವಾಗಿಯೇ ನಾನು ಧ್ವನಿ ಎತ್ತೇನೆ. ಅದರ ಜೊತೆಗೆ ನನ್ನ ವಾರ್ಡಿನಲ್ಲಿ ಆಗುವಂಥ ಕೆಲಸ ಕಾರ್ಯಗಳು ಇನ್ನು ಮುಂದಕ್ಕೆ ಕೂಡ ನಾನು ಅದನ್ನು ಮಾಡ್ತಾ ಬರ್ತೇನೆ ಕೂಡ. ಯಾಕೆಂದರೆ ನನಗೆ ಕೂಡ ನನ್ನ ವಾರ್ಡಿನಲ್ಲಿ ಅನೇಕ ವರ್ಷಗಳಿಂದ ನಮ್ಮ ಈ ಭಾಗದಲ್ಲಿ ನನಗೆ ವೃದ್ಧರಿಗೆ ಪೋಸ್ಟ್ ಆಫೀಸಿಯ ಸಮಸ್ಯೆ ಇತ್ತು. ಯಾಕೆಂತ ಹೇಳಿದರೆ ಇಲ್ಲಿಯ ಭಾಗದವರೆಲ್ಲ ಕೊಲ್ಯಕ್ಕೆ ಹೋಗಿ 2ನೇ ಮಾಡಿಯಲ್ಲಿರುವಂಥ ಪೋಸ್ಟ್ ಆಫೀಸಿಗೆ ನಮ್ಮ ವೃದ್ಧರಿಗೆಲ್ಲ ಹೋಗಲಿಕ್ಕೆ ತುಂಬ ಕಷ್ಟ ಇತ್ತು. ಅದನ್ನು ಕೂಡ ನಾನು ಕಳೆದ 2-3 ವರ್ಷಗಳಿಂದ ಸತತ ಪ್ರಯತ್ನ ಪಟ್ಟು ನಾನು ಮಾಡೂರಿಗೆ ಒಂದು ಪೋಸ್ಟ್ ಆಫೀಸ್ ಕೂಡ ನಮಗೆ ಬಂದಿದೆ. ಅದೇ ರೀತಿ ನನ್ನ ಅನೇಕ ಅಭಿವೃದ್ಧಿಯ ವಿಚಾರಗಳಲ್ಲಿ ನನ್ನ ಮಾಡೂರಿನ ಬಗ್ಗೆ ನನಗೆ ಅನೇಕ ವಿಚಾರಗಳಿದೆ. ಯಾಕೆಂತ ಹೇಳಿದ್ರೆ ನಿಮಗೆ ಕೂಡ ನೀವು ನೋಡ್ಬೋದು, ಅಥವಾ ನನ್ನ ಬಗ್ಗೆ ನನ್ನ ಇಡೀ ವಾರ್ಡಿನ ಜನರಲ್ಲಿ ನಾನು ಯಾವ ರೀತಿಯ ವ್ಯಕ್ತಿ ಅಂತೇಳಿ ನಾನು ನಿಮಗೆ ಕೇಳಿದರೆ ಅದಕ್ಕೆ ಗೊತ್ತಾಗುತ್ತೆ. ಮುಂದಿನ ದಿನಗಳಲ್ಲಿ ಕೂಡ ನಾನು ಬಡವರ ಪರವಾಗಿ ಕೂಡ ನಾನು 100ಕ್ಕೆ 100 ಧ್ವನಿ ಎತ್ತಿ ಬಡವರಿಗೆ ನ್ಯಾಯ ಸಿಗುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ. ಅದೇ ರೀತಿ ಪಕ್ಷಕ್ಕೆ ಪೂರಕವಾಗಿ ಕೂಡ ನಾನು ನನ್ನ ಕೆಲಸ ಕಾರ್ಯಗಳನ್ನು ನಾನು ಮಾಡ್ತಾ ಬರ್ತೇನೆ.